ಕುಂದಾಪುರದಲ್ಲಿ ಹೆದ್ದಾರಿಯುದ್ದಕ್ಕೂ ಹೊಂಡಗಳು ನಿರ್ಮಾಣವಾಗಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಂತ ಚತುಷ್ಪಥ ಗುತ್ತಿಗೆ ಪಡೆದಿರುವ ಕಂಪನಿಗಳ ವಿರುದ್ಧ ಪ್ರತಿಭಟನೆ ಮಾಡೋಕೆ ಹೋದರೆ ಪೊಲೀಸರು ಪ್ರಕರಣ ದಾಖಲಿಸುವುದಾಗಿ ಹೆದರಿಸ್ತಾ ಇದ್ದಾರೆ. ಈ ಕುರಿತಾಗಿ ನಿನ್ನೆ ಕುಂದಾಪುರ ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ಈ ವೇಳೆ ಮಾತನಾಡಿದ ಕರಣ್ ಪೂಜಾರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಪ್ರತಿಭಟಿಸಲು ಅವಕಾಶವಿಲ್ಲ. ಅಸಮರ್ಪಕ ಹೆದ್ದಾರಿ ನಿರ್ವಹಣೆಯಿಂದಾಗಿ ಕಳೆದ 5 ವರ್ಷಗಳಿಂದ ಸಾಕಷ್ಟು ಸಂಖ್ಯೆಯ ಅಪಘಾತಗಳು ಆಗಿವೆ. ಹಲವಾರು ಜನ ಪ್ರಾಣ ಕೂಡ ಕಳೆದುಕೊಂಡಿದ್ದಾರೆ. ಇಷ್ಟಾದರೂ ಆ ಕಂಪನಿಯ ಮೇಲೆ ಮೊಕದ್ದಮೆ ಏಕೆ ದಾಖಲಿಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಠಾಣಾಧಿಕಾರಿ ಅವರನ್ನು ಕರೆಸಿ ಉತ್ತರ ಕೊಡ್ಸಿ ನನಗೆ. ಹಾಗೆ ನಿನ್ನೆ ಕುಂದಾಪುರದಲ್ಲಿ ನಡೆದಂತ ಈ ಬೈಕ್ ಸವಾರರಿಗೆಲ್ಲ ಅನಾಹುತ ಆಗ್ತಾ ಇದೆ. ಅದರ ಬಗ್ಗೆ ನಿನ್ನೆನೂ ಒಂದು ಪ್ರತಿಭಟನೆ ಆಗಿದೆ. ಹಾಗಾಗಿ ಅದರ ಬಗ್ಗೆ ತುರ್ತು ಕಾಮಗಾರಿ ಮಾಡ್ಲಿಕ್ಕೆ ಹೇಳಿ ಆ ಇಲಾಖೆಗೆ ಸಂಬಂಧಪಟ್ಟವರನ್ನ ಕರೆದು ಇಲ್ಲಿ ಸಾಮಾನ್ಯ ಸಭೆಗೆ ಬಂದು ಉತ್ತರ ಕೊಡ್ಲಿಕ್ಕೆ ಹೇಳಿ ಅವರಿಗೆ. ನಿನ್ನೆ ಅದೇ ಸಂಬಂಧಪಟ್ಟಂತಾಗಿ ಕುಂದಾಪುರದಲ್ಲಿ ನಿನ್ನೆ ಶಾಸ್ತ್ರಿ ಪಾರ್ಕಲ್ಲೂ ಪ್ರತಿಭಟನೆ ಮಾಡಿದ್ದಾರೆ. ಅದರ ಬಗ್ಗೆ ಬೈಕ್ಗಳ ಸವಾರಗಳು ಬೀಳ್ತಾ ಇದ್ದಾರೆ. ತುರ್ತು ಕಾಮಗಾರಿ, ನೀವು ಯಾವುದೇ ವೆಹಿಕಲ್ಗಳನ್ನ ನಡೆದಾಡ್ಲಿಕ್ಕೆ ಆಗುದಿಲ್ಲ. ನಿನ್ನೆ ತುರ್ತಾಗಿ ನಮ್ಮ ಎಲ್ಲ ಅಲ್ಲಿಯ ಜನಪ್ರತಿನಿಧಿಗಳು ಅಥವಾ ನಮ್ಮ ಸಾರ್ವಜನಿಕರು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ, ಕೇಳ್ತಾರೆ. ಅಂತ ಅಧಿಕಾರಿಗಳೇ ಇಲ್ದಿದ್ರೆ ಹೇಗೆ ತಾಲೂಕ್ ಪಂಚಾಯತ್ನಲ್ಲಿ ಚರ್ಚೆ ಮಾಡುವುದು? ನೀವು ನ್ಯಾಷನಲ್ ಹೈವೇ ಅವರು ಬೇಕು, ಇಲ್ಲಿಯ ಕಾಮಗಾರಿ ಯಾರು ನಿರ್ವಹಿಸ್ತಾ ಇದ್ದಾರೆ ಅವರು ಬೇಕು, ಇಲಾಖೆಯವರು. ನಾನು ಕಳೆದ ಸಾಮಾನ್ಯ ಸಭೆಯಲ್ಲಿ ಇರುವಂತದ್ದು ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಇಲಾಖೆಯವರು ಬೇಕಲ್ಲ, ಅಧಿಕಾರಿಗಳನ್ನು ಕರೆಸಿ ಅದನ್ನು ಚರ್ಚೆ ಮಾಡಿ. ನೀವು ಯಾವ ನಾವು ಸದಸ್ಯರು ಯಾವ್ದಾದ್ರು ಆ ಪ್ರಶ್ನೆಗಳನ್ನ ಬಿಡಿ ಅಂತ ಹೇಳಿದೇವಾ? ಇಲ್ಲ, ನಾವು ಅಧ್ಯಕ್ಷರೇ ನಿಮ್ಮ ಮೇಲೆ ದೂರಿಸ್ತಾ ಇಲ್ಲ. ಇಲ್ಲಿ